ಶಿಕ್ಷಕರ ದಿನಾಚರಣೆ ಇಂದು ನವಯುವಕ ಕಲಾವೃಂದ ಗ್ರಂಥಾಲಯ ಕುಲೂರು ಚಿನಾಲ ಇವರ ನಿವೃತ್ತ ಅಧ್ಯಾಪಕರಾದ ಶ್ರೀಯುತ ವಸಂತ್ ಭಟ್ ತೊಟ್ಟಿತ್ತೋಡಿ ಅವರನ್ನು ಗೌರವಿಸಿ ಸನ್ಮಾನಿಸಲಾಯಿತು. ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆಯನ್ನು ಮೀಂಜ ಚಿನಾಲ ನವಯುವಕ ಕಲಾವೃಂದ ಗ್ರಂಥಾಲಯದ ವತಿಯಿಂದ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಹಿರಿಯ ಶಿಕ್ಷಕರು ರಂಗಕರ್ಮಿಯೂ ಆದ ಶ್ರೀ ವಸಂತ ಭಟ್ರವರನ್ನು ಗೌರವಿಸಿ ಸನ್ಮಾನಿಸಲಾಯಿತು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ನೂತನ ಕಾಸರಗೋಡು ಜಿಲ್ಲಾ ವಿದ್ಯಾಧಿಕಾರಿಯಾಗಿ ನೇಮಕಗೊಂಡ ಶ್ರೀ ದಿನೇಶ್ ವಿ ಅವರನ್ನು ಗ್ರಂಥಾಲಯದ ಪದಾಧಿಕಾರಿಗಳು ಹಾಗೂ ಮಕ್ಕಳು ಊರವರು ಹೂಗುಚ್ಛವನ್ನು ನೀಡಿ ಚೆಂಡೆ ವಾದನದೊಂದಿಗೆ ಸ್ವಾಗತಿಸಿದರು. ಗ್ರಂಥಾಲಯದ ಅಧ್ಯಕ್ಷ ಶ್ರೀ ಯೋಗೀಶ ಕಲ್ಯಂತಯ್ಯರವರು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ್ದರು. ತಾಲೂಕು ಲೈಬ್ರರಿ ಕಾರ್ಯದರ್ಶಿ ಡಿ ಕಮಲಾಕ್ಷ, ಹೊಸಂಗಡಿಯ ರಾಮಯ್ಯ ಶೆಟ್ಟಿ ಸ್ಮಾರಕ ಲೈಬ್ರರಿಯ ಅಧ್ಯಕ್ಷ ಶ್ರೀ ಪ್ರಭಾಕರ್ ಶೆಟ್ಟಿ ಮಂಜಹಿತ್ಲು, ಕಲಾವೃಂದದ ಹಿರಿಯ ಸದಸ್ಯ ಶ್ರೀ ಮೋನಪ್ಪ ಪೂಜಾರಿ ಕಲ್ಕರ್, ಡಾಕ್ಟರ್ ಅಕ್ಷಯ ಎಲಿಯಾನ ಮೊದಲಾದವರು ಭಾಗವಹಿಸಿದ್ದರು. ಶ್ರೀಮತಿ ತ್ರಿಲತಾ ಸನ್ಮಾನ ಪತ್ರವನ್ನು ವಾಚಿಸಿದರು. ಶ್ರೀ ರವೀಂದ್ರ ಭಂಡಾರಿ ಕಾರ್ಯಕ್ರಮ ನಿರೂಪಿಸಿದರು. ಕಾರ್ಯಕ್ರಮದ ಕಾರ್ಯದರ್ಶಿ ಸಂದೀಪ್ ಸ್ವಾಗತಿಸಿ ಕಾರ್ಯಕಾರಿ ಸಮಿತಿ ಸದಸ್ಯ ಶ್ರೀ ಉದಯ ಸಿಎಚ್ ಧನ್ಯವಾದವಿತ್ತರು.